ಸಾಲು ಸಾಲು ರಜೆ ಇಯರ್ ಎಂಡ್ ಹಿನ್ನೆಲೆಯಲ್ಲಿ ಉಡುಪಿಯ ಪ್ರವಾಸಿ ತಾಣಗಳಲ್ಲಿ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗಿದೆ. ಜಿಲ್ಲೆಯ ಹೋಮ್ ಸ್ಟೇಗಳು ಬಹುತೇಕ ಟೂರಿಸ್ಟ್ಗಳಿಂದ ತುಂಬಿದ್ದು, ಪ್ರವಾಸಿಗರು ಸಮುದ್ರದ ಅಲೆಗಳ ಜೊತೆಗೆ ಆಟವಾಡುತ್ತಾ ಮಸ್ತ್ ಎಂಜಾಯ್ ಅನ್ನ ಮಾಡ್ತಾ ಇದ್ದಾರೆ. ಈ ಕುರಿತಾದ ಒಂದು ಸ್ಟೋರಿ ಇಲ್ಲಿದೆ. ಕ್ರಿಸ್ಮಸ್ ಶನಿವಾರ ಭಾನುವಾರ ಹೀಗೆ ಸಾಲು ಸಾಲು ರಜೆ, ಜೊತೆಗೆ ಇಯರ್ ಎಂಡ್ಗೆ ದಿನಗಣನೆ. ಹೀಗಾಗಿ ಎಲ್ಲದರಲ್ಲೂ ಪ್ರವಾಸಿ ತಾಣಗಳಿಗೆ ಹೋಗಿ ಎಂಜಾಯ್ ಮಾಡೋಣ ಅಂತ ಆಲೋಚನೆ ಬಂದೇ ಬರುತ್ತೆ. ಅದರಲ್ಲೂ ಪ್ರವಾಸಿ ತಾಣ ಅಂದಾಗ ಮೊದಲು ನೆನಪಾಗುವುದೇ ಕರಾವಳಿಯ ಸಮುದ್ರದ ಅಲೆಗಳು. ಹೌದು, ರಜೆಯನ್ನ ಕಳೆಯಲು, ಹೊಸ ವರ್ಷವನ್ನ ಬರಮಾಡಿಕೊಳ್ಳಲು ಉಡುಪಿ ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಸಾವಿರಾರು ಪ್ರವಾಸಿಗರು ಆಗಮಿಸಿದ್ದಾರೆ. ಬೆಳ್ಳಂಬೆಳಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಮಲ್ಪೆ ಬೀಚ್ ಸೇರಿದಂತೆ ಬೆಂಗಳೂರು ಸೇರಿದಂತೆ ಹೊರ ರಾಜ್ಯದ ಪ್ರವಾಸಿಗರು ಅಲೆಗಳಿಗೆ ಮೈಯೊಡ್ತಾ ಮರಳಿನಲ್ಲಿ ಆಡ್ತಾ ಎಂಜಾಯ್ ಮಾಡ್ತಿದ್ದಾರೆ. ಶಿವಮೊಗ್ಗದಿಂದ ಬಂದಿದ್ದು ನಾವು. ಈಗ ಕ್ರಿಸ್ಮಸ್ ಹಾಲಿಡೇಸ್ 3 days ಇರೋದ್ರಿಂದ ಸೊ ಮಂಗಳೂರು ಕಡೆ ಒಂದು ಟ್ರಿಪ್ ಆಗುತ್ತೆ. ತುಂಬ ಲಾಂಗ್ ಟೈಮ್ ಆದಮೇಲೆ ಬಂದಿದ್ದೀವಿ. ಸೊ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ, ಕೃಷ್ಣ ದೇವಸ್ಥಾನಕ್ಕೆ. ನೆಕ್ಸ್ಟು ಮಲ್ಪೆ ಬೀಚ್ಗೆ ಬಂದಿದ್ದೀವಿ. ಸೊ ನಾವು ಅಂದ್ಕೊಂಡಿದ್ವಿ ಕರೋನಾ ಇರೋದ್ರಿಂದ ಸ್ವಲ್ಪ ಕ್ರೌಡ್ ಕಡಿಮೆ ಇರುತ್ತೆ ಅಂತ, ಬಟ್ ಇಲ್ಲಿ ಆ ಥರ ಯಾವುದೇ ಥರದ್ದು ಇದಿಲ್ಲ. ಇಲ್ಲಿ ಬೀಚಲ್ಲೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ಜನ ಇರ್ತಾರೆ ಅಂತ. ಇಲ್ಲಿ ತುಂಬ ಜನ ಇದ್ದಾರೆ. ಸೊ ಕರೋನಾ ಇತ್ತು, ಇವಾಗೂ ಇದೆ ಅನ್ನೋ ಯಾವ ಭಯನೂ ಜನಗಳಲ್ಲಿ ಇಲ್ಲ. ಸೊ ಎಲ್ಲ ನಾರ್ಮಲ್, ನಾವು ಹೇಗೆ ಸ್ಕೂಲ್ ಡೇಸಲ್ಲಿ ಇದ್ದಾಗ ಹಾಲಿಡೇಸಿಗೆ ಬರ್ತಾ ಇದ್ವೋ ಅದೇ ಥರನೂ ಇದೆ ಇವಾಗ್ಲೂ. ಸೊ ಏನು ಚೇಂಜ್ ಆಗಿಲ್ಲ. ಸೊ ಜನರಿಗೆ ಸ್ವಲ್ಪ ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸು ಇದೆಲ್ಲ ಕಾಳಜಿ ಇದ್ದಿದ್ರೆ ಒಳ್ಳೆಯದು. ಇನ್ನು ಉಡುಪಿ ಕೃಷ್ಣಮಠ, ಕೊಲ್ಲೂರು, ಮೂಕಾಂಬಿಕಾ ದೇವಸ್ಥಾನಗಳಲ್ಲೂ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ. ಉಡುಪಿಯ ಹೋಮ್ ಸ್ಟೇ, ರೆಸಾರ್ಟ್ಗಳು ಬಹುತೇಕ ತುಂಬಿದೆ. ಸೇಂಟ್ ಮೇರಿಸ್ ದ್ವೀಪ, ಸಿವಾ ಕಾಪು ದ್ವೀಪ, ಸ್ತಂಭಗಳಲ್ಲೂ ಪ್ರವಾಸಿಗರು ಹೆಚ್ಚಾಗಿದ್ದಾರೆ. ದೇವಸ್ಥಾನದಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರಲಿಲ್ಲ. ಕನ್ಸಿಡರಿಂಗ್ ದ ವೀಕೆಂಡ್, ಲಾಂಗ್ ವೀಕೆಂಡ್ ಎಸ್ಪೆಷಲಿ ತುಂಬ ಭಕ್ತಾದಿಗಳು ಬಂದಿದ್ದರು. ಬಟ್ ದೆ ವಾಸ್ ನೋ ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಟ್ ಆಲ್. ಇನ್ಫ್ಯಾಕ್ಟ್ ಮಾಸ್ಕ್ಗಳು ಯಾರು ಹಾಕ್ಕೊಂಡಿರಲಿಲ್ಲ. ಮೇ ಬಿ ಬಿಕಾಸ್ ವೆದರ್, ಡ್ಯೂ ಟು ವೆದರ್ ಕಂಡೀಷನ್. ಐ ಸ್ಟ್ರಾಂಗ್ಲಿ ತುಂಬ ದಿನ ಆದಮೇಲೆ ಹೊರಗೆ ಬಂದಿದ್ದೀವಿ. ಕನ್ಸಿಡರಿಂಗ್ ಗೌರ್ಮೆಂಟ್ ಆರ್ ದಿ ಟೆಂಪಲ್ ಟ್ರಸ್ಟ್, ಎನಿ ಟೆಂಪಲ್ ಫಾರ್ ದಟ್ ಮ್ಯಾಟರ್, and social places like these, they should definitely have a strict and stringent rules. I condemn whatever is going on now. ಒಟ್ಟಿನಲ್ಲಿ ಪ್ರವಾಸಿಗರ ಆಗಮನದಿಂದ ಸ್ಥಳೀಯ ವ್ಯಾಪಾರಿಗಳಿಗೂ ಕೊರೋನಾ ನಂತರ ಉತ್ತಮ ವ್ಯಾಪಾರ ಆಗ್ತಾ ಇದೆ. ಆದರೆ ಪ್ರವಾಸಿಗರು ಎಂಜಾಯ್ ಮಾಡ್ತಾ ಕೊರೋನಾ ನಿಯಮಗಳನ್ನ ಪಾಲಿಸದೇ ಇರೋದು ಎಷ್ಟು ಸರಿ ಎನ್ನುವ ಮಾತುಗಳು ಸದ್ಯ ಕೇಳಿ ಬರ್ತಿದೆ. ಪ್ರಮೋ ಸುವರ್ಣ ಕಟಪಾಡಿ, ನಮ್ಮ ಕುಂಡ ನ್ಯೂಸ್, ಉಡುಪಿ.